ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆ ಅಲ್ಲಿ ಇವತ್ತು ಹೋಗುದು, ಅದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡುದು. ಬನ್ನಿ ನಾವು ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡುವ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಫಸ್ಟ್ ಸರ್ವಿಸ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಫೆಬ್ರವರಿ 15, 2019 ಸ್ಟಾರ್ಟ್ ಆದದ್ದು. ಆಗಿದೆ ಎಷ್ಟು ರೂಟ್ ಉಂಟು? 25 ರೂಟ್ ಉಂಟು. ನನಗೆ ಗೊತ್ತಿರೋ ರೂಟ್ ಕೇರಳಗೆ ರೀಸೆಂಟ್ಲಿ ಶುರುವಾದದ್ದು, ಮತ್ತೆ ಡೆಲ್ಲಿ, ಮತ್ತೆ ಜೋಧ್ಪುರ್, ಭೋಪಾಲ್, ಆ ರೀತಿಯಲ್ಲಿ ರೂಟ್ ಉಂಟು. ನನಗೆ ಗೊತ್ತಿರುವ ರೂಟ್ ಮಾತ್ರ 25 ರೂಟ್ ಉಂಟು ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ. ಈ ಟ್ರೈನ್ ಅಲ್ಲಿ ಎಷ್ಟು ಕ್ಲಾಸ್ ಉಂಟು? 2 ಕ್ಲಾಸ್ ಉಂಟು. ಒಂದು ಪ್ರೀಮಿಯಂ ಕ್ಲಾಸ್, ಒಂದು ಇಕಾನಮಿಕ್ ಕ್ಲಾಸ್. ಮತ್ತೆ ಇದರಲ್ಲಿ ಯಾವ ರೀತಿಯಲ್ಲಿ ಸೀಟ್ ಅನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ 2 ರೀತಿಯಲ್ಲಿ ಮಾಡಿದ್ದಾರೆ. ಒಂದು ತಿರುಗುವ ಸೀಟ್, ಮತ್ತೊಂದು ಏರ್ಲೈನ್ ಸ್ಟೈಲ್ ಸೀಟ್. ಮತ್ತೆ ದೊಡ್ಡದ ಎಲ್ಲ ಕ್ಯಾರೇಜ್ಗೆ ದೊಡ್ಡದಾದ ವಿಂಡೋ ಉಂಟು. ಹೊರಗಿರುವ ವ್ಯೂ ನೋಡ್ಲಿಕ್ಕೆ ಸೂಪರ್ ವೈಬ್ ಇರೋ ಪ್ಲೇಸ್. ನಾನು ಹೋಗ್ಲಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುವುದು. ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಏನಿದೆ? ಕ್ಯಾಟರಿಂಗ್ ಸರ್ವಿಸ್ ಇದೆ, ಮನೋರಂಜನೆಗಾಗಿ ವೈಫೈ ಇದೆ, ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ, ಎಲೆಕ್ಟ್ರಿಕಲ್ ಔಟ್ಲೆಟ್ ಇದೆ, ಮತ್ತೆ ರೀಡಿಂಗ್ ಲೈಟ್ ಇದೆ, ಮತ್ತೆ ಅದರ್ ಫೆಸಿಲಿಟಿ ಅಂದ್ರೆ ಒಂದು ಆಟೋಮೆಟಿಕ್ ಡೋರ್, ಮತ್ತೆ ಸಿಸಿ ಕ್ಯಾಮರಾ, ಮತ್ತೆ ಸ್ಮೋಕ್ ಅಲಾರಮ್, ಮತ್ತೆ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್, ಕೆಲವು ರೀತಿಯ ಇದರಲ್ಲಿ ಸಿಸ್ಟಮ್ಗಳು ಇದೆ. I want nobody but you. 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 ಟ್ರ್ಯಾಕ್ ಗೇಜ್, ಇಂಡಿಯನ್ ಟ್ರ್ಯಾಕ್ ಗೇಜ್ ಎಷ್ಟು? 1676 mm. ಮತ್ತೆ ಎಷ್ಟು ಸ್ಪೀಡ್ ಅಲ್ಲಿ ಈ ಟ್ರೈನ್ ಹೋಗ್ತದೆ? 160 km/h ಅಲ್ಲಿ ಹೋಗ್ತದೆ. ಅದು ಕೆಲವು ಏರಿಯಾದಲ್ಲಿ ಮಾತ್ರ, ಡೆಲ್ಲಿಯಲ್ಲಿ ಮಾತ್ರ. ಮತ್ತೆ ನಮ್ಮ ಏರಿಯಾದಲ್ಲಿ ಕೇರಳದಲ್ಲಿ ಅಂತ ಎಷ್ಟು 110 ರಿಂದ 130 km/h ಅಲ್ಲಿ ಮಾತ್ರ ಹೋಗುದು ಈ ಟ್ರೈನ್ ಸ್ಪೀಡ್. ಒಂದೇ ಭಾರತ್ ಎಕ್ಸ್ಪ್ರೆಸ್ ಎವರೇಜ್ ಲೆಂತ್ ಎಷ್ಟು? 384 ಮೀಟರ್. ಇದನ್ನು ಯಾರು ಮೇಂಟೆನೆನ್ಸ್ ಮಾಡುದು? ಇಂಟಿಗ್ರಲ್ ಕೋಚ್ ಫ್ಯಾಕ್ಟರ್ ಚೆನ್ನೈ ಅಂತ ಒಂದು ವ್ಯವಸ್ಥೆ ಉಂಟು, ಅವರು ಇದನ್ನು ಮೇಂಟೆನೆನ್ಸ್ ಮಾಡುವುದು. ಈ ಟ್ರೈನ್ ಅನ್ನು ಎಲ್ಲಿ ತಯಾರು ಮಾಡ್ತಾರೆ? ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಅಲ್ಲಿ ತಯಾರು ಮಾಡ್ತಾರೆ. ಇದನ್ನು ಯಾರು ಡಿಸೈನ್ ಮಾಡಿದ್ದು? RDSO ಅಂತ ಒಂದು ವ್ಯವಸ್ಥೆ ಉಂಟು, ಅವರು ಡಿಸೈನ್ ಮಾಡಿದ್ದು. ಅದರ ಫುಲ್ ಫಾರ್ಮ್ ಬೇಕಾದ್ರೆ ಸೈಡ್ಗೆ ಹಾಕ್ತೇನೆ ನೋಡಿ. ಹದಿನಾರು ಬೋಗಿಗಳ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಸುಮಾರು ವೆಚ್ಚ ಎಷ್ಟು? 115 ಕೋಟಿ ಆಗುತ್ತದೆ. ಈಗಂದು ಕೇರಳಕ್ಕೆ ನ್ಯೂ ಮಾಡೆಲ್ ಕೇಸರಿ ಕಲರ್ನ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಂದಿದೆ.
ಒಂದೇ ಭಾರತ್ ಎಕ್ಸ್ಪ್ರೆಸ್ಸಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಗಿಟ್ಟತನ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ಒಂದು ಕಾಮೆಂಟ್ ಮತ್ತೊಂದು ಲೈಕ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.